ಮಂಗಳೂರಿನ ಕೆಎಂಸಿ ಆಸ್ಪತ್ರೆ ವತಿಯಿಂದ ಫೆಬ್ರವರಿ 2ರಂದು ವಿಶ್ವ ಕ್ಯಾನ್ಸರ್ ದಿನದ ಮುನ್ನ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಸೇವೆಗಳ ಮುಖ್ಯಸ್ಥರಾದ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕೆಎಂಸಿ ಆಸ್ಪತ್ರೆಯಲ್ಲಿ ಸಾಮಾನ್ಯ ಜನರ ಲಾಭಕ್ಕಾಗಿ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಕುರಿತಾಗಿ ಹಲವಾರು ತಪ್ಪು ಮಾಹಿತಿಗಳನ್ನು ನಿವಾರಿಸಲಾಗುವುದು. ಕ್ಯಾನ್ಸರ್ ಶಸ್ತ್ರಕ್ರಿಯಾಶಾಸ್ತ್ರ, ವಿಕಿರಣ ಕ್ಯಾನ್ಸರ್ನ ರೋಗಶಾಸ್ತ್ರ ಇನ್ನಿತರ ವಿಷಯಗಳ ಕುರಿತಾಗಿ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು. It's about cancer awareness. That means the theme is early detection leads to almost complete cure in certain conditions in the present generation with the advanced multimodality kind of treatment options which are available. So with this I would like to ask my colleagues to just brief you on certain aspects of this clinical condition and how it's easy to detect them very early so that people can take appropriate treatment and get a complete cure. ಕ್ಯಾನ್ಸರ್ ಶಸ್ತ್ರಕ್ರಿಯಾ ಸಲಹಾ ತಜ್ಞರಾದ ಡಾಕ್ಟರ್ ಹರೀಶ್ ಮಾತನಾಡಿ, ಮನುಷ್ಯನಿಗೆ ಕ್ಯಾನ್ಸರ್ ಬಂದಿದೆ ಎಂದು ಸ್ತನ, ಗರ್ಭಕೋಶ, ಬಾಯಿ, ಶ್ವಾಸಕೋಶ, ದೊಡ್ಡ ಕರುಳಿನ ಕ್ಯಾನ್ಸರ್ ಮುಂತಾದವುಗಳನ್ನು ಪರೀಕ್ಷೆ ಮಾಡುವುದರಿಂದ ಕ್ಯಾನ್ಸರ್ ಇದೆ ಎಂದು ಪತ್ತೆ ಹಚ್ಚಬಹುದು ಎಂದು ಹೇಳಿದರು. ಫೆಬ್ರವರಿ 2ರಂದು ವಿಶ್ವ ಕ್ಯಾನ್ಸರ್ ದಿನವಾಗಿರುವುದರಿಂದ ಕ್ಯಾನ್ಸರ್ನ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. Every year, Feb 4th is celebrated as World Cancer Day. The main purpose of this is to spread the awareness regarding cancer. Health education and awareness about cancer can cure many cancers in the world. In KMC hospitals, we have cured hundreds of patients who are actually suffering from cancer. Mainly it is there are certain cancers like CA, breast, cervix, oral cavity, lung cancers and colon cancers. These are certain cancers which can be easily detected with some screening tests, so early detection is possible. So if the patient presents early to the hospital, it is possible to cure the cancer. ಬಳಿಕ ಡಾಕ್ಟರ್ ಸ್ಯಾನೋ ಡಿಸೋಜಾ ಮಾತನಾಡಿ, ಕ್ಯಾನ್ಸರ್ ಅನ್ನು ಶೀಘ್ರವಾಗಿ ಪತ್ತೆ ಮಾಡಿದಲ್ಲಿ, ಅದರಲ್ಲೂ 2ನೇ ಹಂತದಲ್ಲಿ ಪತ್ತೆ ಮಾಡಿದಲ್ಲಿ ಕ್ಯಾನ್ಸರ್ ಅನ್ನು ಬಹುಬೇಗ ಗುಣಪಡಿಸಬಹುದು ಎಂದು ಹೇಳಿದರು. ಆರಂಭದ ಹಂತಗಳಲ್ಲಿ ಪತ್ತೆ ಮಾಡಿದರೆ ರೋಗವನ್ನು ಬಹುಬೇಗ ಗುಣಪಡಿಸಬಹುದು ಮತ್ತು ಕ್ಯಾನ್ಸರ್ ಬರುವುದನ್ನೇ ತಡೆಗಟ್ಟಬಹುದು. ಇನ್ನು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಕೀಮೋಥೆರಪಿಯ ಕುರಿತಾಗಿ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಇದರ ಕುರಿತಾಗಿ ಸಾಮಾನ್ಯ ಜನರಿಗೆ ಮಾಹಿತಿಯನ್ನ ನೀಡಲಾಗುತ್ತದೆ ಎಂದು ಹೇಳಿದರು. World Cancer Day, we at KMC Hospitals want to emphasize the fact to the general public that cancer is curable, especially if diagnosed in the early stages, that is in stage 1 or 2. And it makes a difference because diagnosing cancer at an early stage helps to increase the chances of cure. And what happens is that sometimes surgery is the only treatment which can be advised for early cancer patients, so that they need not receive chemotherapy etc. for some diseases. And also, if the cancer is diagnosed early in many of the cancer sites, what happens is that we can increase the chances of cure and decrease the chances of recurrence. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮುಖ್ಯ ಕಾರ್ಯಾಚರಣೆಯ ಅಧಿಕಾರಿ ಸಗೀರ್ ಸಿದ್ದಿಕಿ, ಕ್ಯಾನ್ಸರ್ ರೋಗದ ವಿಕಿರಣಶಾಸ್ತ್ರ ತಜ್ಞ ಡಾಕ್ಟರ್ ಪಿಯೂಷ್ ಸಕ್ಸೇನಾ, ರಕ್ತರೋಗಶಾಸ್ತ್ರ ಸಲಹಾ ತಜ್ಞ ಡಾಕ್ಟರ್ ಪ್ರಶಾಂತ್ ಭಟ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.